ಪಾವಗಡ ನಗರದ ಶಾಂತಿನಗರದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಕಾರ್ಯಕರ್ತರು ಕಾಂಗ್ರೆಸ್ ತೊರೆದು ಜೆಡಿಎಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾದರು. ಗಡ್ಡಂ ತಿಮ್ಮ ಮತ್ತು ಧರ್ಮನವರ ನೇತೃತ್ವದಲ್ಲಿ ಧರ್ಮಪಾಲ, ರಾಮು, ಗೋಂಚವಾರು ವೆಂಕಟಪ್ಪ, ನಲ್ಲಕೃಷ್ಣಪ್ಪ, ರಾಮು, ಸೀನಾ, ರಾಜು, ನರಸಿಂಹ, ರಮೇಶ, ರಾಮಾಂಜಪ್ಪ, ಮಂಜು, ಶ್ರೀನಿವಾಸ, ನಾಗರಾಜ, ಈರಣ್ಣ, ಮುರಳಿ ಸೇರಿದಂತೆ ಹಲವು ಕಾರ್ಯಕರ್ತರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ತಿಮ್ಮರಾಯಪ್ಪನವರು, ಗುಟ್ಟಹಳ್ಳಿ ಮನಿ ಗೋಪಾಲ, ಸುಬ್ಬರಾಯಪ್ಪ, ಯುವ ಜನತಾದಳದ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ಚೌಧರಿ, ಕಾಮಲಗೇರಿ ರಾಮಾಂಜಿ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿ ನಂದೀಶ್ ನಾಯಕ್, ಪಾವಗಡ. ಈ ದಿನ ನಮ್ಮ ತಿಮ್ಮರಾಜ್ ಅವರ ನೇತೃತ್ವದಲ್ಲಿ ಮತ್ತು ಧರ್ಮ ಅವರ ಒಂದು ಮುಖಂಡತ್ವದಲ್ಲಿ ಈ ಒಂದು ಪಟ್ಟಣದಲ್ಲಿ ಸುಮಾರು 50 ಜನಕ್ಕೂ ಅಧಿಕವಾಗಿ ಜಾತ್ಯತೀತ ಜನತಾದಳಕ್ಕೆ ಸೇರ್ಪಡೆ ಆಗ್ತಿದ್ದಾರೆ. ಅವರೆಲ್ಲರೂ ಕೂಡ ಕಾಂಗ್ರೆಸ್ಸನ್ನು ತೊರೆದು ನಮ್ಮ ಪಕ್ಷಕ್ಕೆ ಇವತ್ತು ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಸಹ ಅವರ ಜೊತೆಯಲ್ಲಿ ಒಡನಾಡಿಯಾಗಿ ನಾವು ಕೆಲಸ ಮಾಡ್ತಕ್ಕಂಥ ಒಂದು ಭರವಸೆಯನ್ನು ನೀಡಿ ಇವತ್ತು ಅವ್ರ ಪಕ್ಷಕ್ಕೆ ಅವರನ್ನೆಲ್ಲರೂ ಕೂಡ ನಾನು ಬರಮಾಡ್ಕೊಂಡಿದ್ದೀನಿ. ಸಾಮಾನ್ಯ ಜನಗಳು ಕಾಣ್ತಾ ಇಲ್ಲ, ಅವ್ರಿಗೆ ದೊಡ್ಡವರು ಕಾಣ್ತಾರೆ, ಯಾರೋ ಒಂದು 4 ಮಾತು ಹೇಳೋಂಥವ್ರು ಕಾಣ್ತಾರೆ. ಸಣ್ಣ ಪುಟ್ಟ ಜನಗಳು ಯಾರು ಕಾಣೋದಿಲ್ಲ ಅವ್ರಿಗೆ ಏನೋ. ಅದಕ್ಕಾಗಿ ನಾವು ತಿಮ್ಮರಾಯಪ್ಪನಿಗೆ ನಾವು ಇಷ್ಟವಾಗಿ ಎಲ್ಲರೂ ನಮ್ಮ ಶಾಂತಿನಗರದ ಜನಗಳೆಲ್ಲ ಸೇರಿಕೊಂಡು ಮಾತಾಡಿಕೊಂಡು ನಾವು ತಿಮ್ಮರಾಯಪ್ಪನಿಗೆ ಇದು ಮಾಡಬೇಕು ಅಂತ ಬೆಂಬಲ ಸೂಚಿಸ್ಬೇಕಂತ ನಾವು ತೀರ್ಮಾನ ಮಾಡ್ತೀವಿ. ಈ ಹಿಂದೆ ಎಲ್ಲ ಕಾಂಗ್ರೆಸ್ಸಲ್ಲಿ ಇದ್ದಂಥವ್ರ ನೀವೆಲ್ಲ? ನಾವು 20 ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿ ಇದ್ವಿ. ಈಗ ಅವ್ರಿಗೆ ಯಾರು ಕಾಣೋದಿಲ್ಲ, ದುಡ್ಡಿನ ಅಂಬಾವ ಇದೆ ಅವ್ರಿಗೆ. ಅದರಿಂದ ನಾವು ಈ ತೀರ್ಮಾನ ಮಾಡ್ತೀವಿ. ಎಲ್ಲ ಜೆ ಡಿ ಎಸ್ ಕಾಂಗ್ರೆಸ್ ಬಿಟ್ಟು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ JDS ಯುವ ಪಡೆಗೆ ಮೊದಲನೇದಾಗಿ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಇವರೆಲ್ಲ JDS ಪಕ್ಷದ ತತ್ವ ಸಿದ್ಧಾಂತ, ತಿಮ್ಮರಾಯಪ್ಪರವರ ಸರಳ ಸಜ್ಜನಿಕೆ ಮೆಚ್ಚಿಕೊಂಡು ಪಕ್ಷಕ್ಕೆ ಯಾವುದೇ ಬೇಷರತ್ ಅಂತಾರಲ್ವ, ಆ ಥರ ಯಾವುದೇ ಕಂಡೀಷನ್ ಇದ್ದಂಗೆ ಬೇಷರತ್ತಾಗಿ ಪಕ್ಷ ಬೆಂಬಲಿಸ್ತಾ ಇದ್ದಾರೆ. ಅವರೆಲ್ಲರ ಧರ್ಮ ಆಗಲಿ, ನಮ್ಮ ಗಡ್ಡಂ ತಿಮ್ಮಪ್ಪ ಅವರಾಗಲಿ ಸುಮಾರು ಕಷ್ಟಪಟ್ಟು ಕಾಂಗ್ರೆಸ್ ಕೆಲಸ ಮಾಡಿರೋರು. ಕೆಲಸ ಮಾಡಿ ಬೇಸತ್ತು ಹೋಗಿ ಅವರಿಂದ ಏನು ಅನುಕೂಲ ಇಲ್ಲ. ಮಧ್ಯರಾತ್ರಿಯಲ್ಲಿ ಫೋನು ಏನು ಅಂತ ಕಷ್ಟ ಅಂತ ಫೋನ್ ಮಾಡಿದ್ರೆ ಫೋನ್ಗೂ ಕೂಡ ಸ್ಪಂದಿಸಲ್ಲ. ನಮ್ಮ ತಿಮ್ಮರಾಯಪ್ಪನವರು ಸರಳ ಸಜ್ಜನಿಕೆ ಅವರು ಮಧ್ಯರಾತ್ರಿಯಲ್ಲಿ ಫೋನ್ ಮಾಡಿದ್ರು ಎಂಥವ್ರ ಕಷ್ಟಕ್ಕಾದರೂ ಸ್ಪಂದಿಸ್ತಾರೆ ಅವರು. ಅದೆಲ್ಲ ಮನವರಿಕೆ ಮಾಡಿಕೊಂಡು ತಿರ್ಗಾ ಇಲ್ಲಿ ತಿಮ್ಮರಾಯಪ್ಪಣ್ಣನ ಗೆಲ್ಲಿಸ್ಬೇಕು, ಸ್ಟೇಟಲ್ಲಿ ಕುಮಾರಸ್ವಾಮಿ CM ಮಾಡಬೇಕು ಅಂತ ಪಣ ತೊಟ್ಟು ಇವತ್ತು ಧರ್ಮ, ತಿಮ್ಮ, ನಮ್ಮ ಹನುಮಂತ ಅವರು, ವೆಂಕಟೇಶ್ ಅವರು, ಸುಮಾರು ಜನ, ರಾಜು ಅವರು ಎಲ್ಲರೂ ಪಣ ತೊಟ್ಟು ತಿಮ್ಮರಾಯಪ್ಪನ ಕುಟುಂಬಗಳು ಸುಮಾರು 50 ಕುಟುಂಬಗಳು ತಿಮ್ಮರಾಯಪ್ಪನ ಗೆಲ್ಲಿಸ್ತೀವಿ, ಕುಮಾರಸ್ವಾಮಿ CM ಮಾಡ್ತೀವಿ ಅಂತ ಪಣ ತೊಟ್ಟು ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗ್ತದೆ. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಂದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.